ಇವತ್ತು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಇವತ್ತು ಪ್ರೆಸ್ ಮೀಟ್ ಅನ್ನ ಕರೆದಿದ್ದೇವೆ. ಪುತ್ತೂರಿನ ಒಬ್ಬ ಜವಾಬ್ದಾರಿಯುತ ಶಾಸಕರು, ಒಬ್ಬ ಅಧ್ಯಾಪಕನ ಮಗ 2 ದಿವಸದ ಹಿಂದೆ ಮಾಧ್ಯಮಗಳಿಗೆ ಮಾಜಿ ಶಾಸಕರು ಅಕ್ರಮ ಸಕ್ರಮ ಸಮಿತಿಯಲ್ಲಿ 2 ಲಕ್ಷ ರೂಪಾಯಿಯನ್ನು ಲಂಚ ಪಡ್ಕೊಂಡಿದ್ದಾರೆ 45 ಜನರಿಂದ ಅಂತೇಳುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಒಬ್ಬ ಜವಾಬ್ದಾರಿಯುತ ಶಾಸಕರಿಗೆ ನಾನು ಹೇಳುವಂಥದ್ದು, ಆ ಮಾಜಿ ಶಾಸಕ ಯಾರು ಅಂತ ಹೇಳಿ ಅವರು ಖಾತ್ರಿಪಡಿಸಬೇಕು ಮತ್ತು ಆ 45 ಜನ ಯಾರು ಅಂತೇಳಿ ಅವರನ್ನು ಖಾತ್ರಿಪಡಿಸಬೇಕು. ಅವರನ್ನು ಒಂದು ಒಳ್ಳೆಯ ಜಾಗಕ್ಕೆ ಕರ್ಕೊಂಡು ಬಂದು ನಾವು ಇಂಥವರಿಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಖಂಡಿತ ನಾವು ಆ ಶಾಸಕರ ಏನು ದಿಟ್ಟತನವನ್ನು ಭಾರತೀಯ ಜನತಾ ಪಾರ್ಟಿ ಶಾಬಾಸ್ ಅಂತ ಹೇಳ್ತದೆ. ಯಾವಾಗ ಒಬ್ಬ ಶಾಸಕನಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೋ ಅವರಿಗೊಂದು ರಾಜಧರ್ಮ ಅಂತ ಇರ್ತದೆ, ಜನಹಿತ ಅಂತ ಇರ್ತದೆ, ಸಾಮಾಜಿಕ ಕಳಕಳಿ ಇರ್ತದೆ. ರಾಜಕೀಯ ಬದಿಗಿಟ್ಟು ಯಾವಾಗಲೂ ರಾಜಕಾರಣ ಮಾಡುವಂಥದ್ದು ಜನಪ್ರತಿನಿಧಿಗಳ ಒಂದು ಆದ್ಯ ಕರ್ತವ್ಯ. ಬಹುಶಃ ನಾನು ಕಂಡುಕೊಂಡಾಗೆ ವಿನಯ್ ಕುಮಾರ್ ಸೊರಕೆಯಿಂದ ಹಿಡಿದು ಡಿ.ವಿ. ಸದಾನಂದಗೌಡರು, ಶಕುಂತಲಾ ಶೆಟ್ಟರು, ಮಲ್ಲಿಕಾ ಪ್ರಸಾದರ ಅವಧಿಯ ರಾಜಕಾರಣವನ್ನು ನೋಡಿದ್ದೇನೆ, ಜನಪ್ರತಿನಿಧಿಗಳ ಕಾರ್ಯವೈಖರಿಯನ್ನು ಕಂಡಿದ್ದೇನೆ. ಸುಮಾರು 35 ವರ್ಷದಿಂದ ಯಾರೂ ಮಾಡೋದನ್ನು ಈಗಿನ ನಮ್ಮ ಇಲ್ಲಿಯ ಶಾಸಕರು ಮಾಡ್ತಾ ಇದ್ದಾರೆ. ನಾವು ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರಿದ್ದೇವೆ. ನಾವು 1 ವರ್ಷ 4 ತಿಂಗಳು ವಿರೋಧ ಪಾರ್ಟಿಯಲ್ಲಿದ್ದೆವು. ಕಾಂಗ್ರೆಸ್ ಜನತಾ ದಳದ ಮೈತ್ರಿ ಸರ್ಕಾರ ಇತ್ತು. ಆವಾಗ ಯಾವುದೇ ಕಮಿಟಿ ಆಗ್ಲಿಲ್ಲ, ಅಕ್ರಮ ಸಕ್ರಮ ಸಮಿತಿ ಆಗಲಿ ಯಾವುದೂ ಆಗ್ಲಿಲ್ಲ. ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. 6 ತಿಂಗಳು ಅವರು ಕ್ಯಾಬಿನೆಟ್ ಮಾಡಲಿಲ್ಲ. ಆಮೇಲೆ ಕೊರೋನಾ ಬಂತು, ಎಲ್ಲರೂ ಮತ್ತೆ ಬಿಟ್ಟಿದ್ದಾರೆ ಕೊರೋನಾ. 2 ವರ್ಷ ಕೊರೋನಾ ಇರಬೇಕಾದ್ರೆ ಬಾಯಿ ಬಂದು ಬಾಗಿಲು ಬಂದು ರೋಡ್ ಬಂದು ಎಲ್ಲ ಬಂದಾಗಿತ್ತು. ಮತ್ತೆ ಬಿಜೆಪಿ ಸರ್ಕಾರಕ್ಕೆ ಪುತ್ತೂರಿನ ಶಾಸಕರಿಗೆ ಸಿಕ್ಕಿದ್ದು 2 ವರ್ಷ. 2 ವರ್ಷದ ನಮ್ಮ ಸಾಧನೆ ಬಹುಶಃ ಇವತ್ತು ಕಾಂಗ್ರೆಸ್ ಶಾಸಕರಿಗೆ ಕಣ್ಣುಗುಕ್ತಾ ಇದೆ. ಅದುವರೆಗೆ ರಾತ್ರಿ ಕನಸಲ್ಲಿ ಕೂಡ ಆ ಮಾಜಿ ಶಾಸಕರ ನೆನಪಾಗ್ತದೆ. ಹಗಲು ಮಾತ್ರ ಅಲ್ಲ, ರಾತ್ರಿ ನೆನಪಾದ್ದನ್ನು ಹಗಲು ವಾರಕ್ಕೊಮ್ಮೆ ಪತ್ರಿಕೆಯವರ ಮುಂದೆ ಇಡುವಂತೆ ಕೆಲಸವನ್ನು ಮಾಡ್ತಾರೆ. 2 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಇಲ್ಲಿ ಅಕ್ರಮ ಸಕ್ರಮ ಸಮಿತಿ 1940 ಜನರಿಗೆ ಸಾಗೋಲಿ ಚೀಟನ್ನು ಕೊಟ್ಟಿದೆ. 1660 ಜನರಿಗೆ ಪಹಣಿಯಾಗಿದೆ. ಇದು ಖಾಲಿ 2 ವರ್ಷದಲ್ಲಿ. ನಾವು 2 ವರ್ಷದಲ್ಲಿ 4440 94C ಮತ್ತೆ CC ಅನ್ನು ಕೊಟ್ಟಿದ್ದೇವೆ. ಅಧಿಕೃತ ದಾಖಲೆ ಇಟ್ಟು ನಾನು ಮಾತಾಡ್ತಾ ಇದ್ದೇನೆ. ಇವತ್ತು ಪುತ್ತೂರಿನಲ್ಲಿ ಶಕುಂತಲಾ ಶೆಟ್ಟಿ ಇರ್ಬೋದು, ಸಂಜೀವ್ ಮಠಂದ್ರು ಇರ್ಬೋದು, ಇವರು ಇರುವಾಗ ಈ ಒಂದು 94Cಗೆ ಅರ್ಜಿ ಕೊಡ್ಲಿಕ್ಕೆ ಇತ್ತು. 2018 ಫೆಬ್ರವರಿಗೆ 94C ಅರ್ಜಿ ಅಖೇರಿಯಾಗಿತ್ತು. ಇಂಥ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ 94C ಒಟ್ಟು ಅರ್ಜಿ ಬಂದದ್ದು, ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆ ಅಂದ್ರೆ 32,000 ಅರ್ಜಿಗಳು ಬಾಕಿ ಇತ್ತು ಅಂತೇಳಿ ಒಬ್ಬ ಶಾಸಕ ಹೇಳ್ತಾನೆ. ಯಾವ ಅರ್ಜಿ ಅಂತ ಅವ್ರು ಹೇಳ್ಬೇಕಲ್ಲ ದಾಖಲೆ ಸಮೇತ. ಪುತ್ತೂರಿನಲ್ಲಿ 94Cಗೆ ಅರ್ಜಿ ಬಂದದ್ದು 16,210. 9/6/2025 ತಹಸೀಲ್ದಾರ್ ಕೊಟ್ಟಂತ ಅಧಿಕೃತ ವರದಿ. 16,210 94Cಯಲ್ಲಿ ಅರ್ಜಿ ಬಂದಿದೆ. 3,101 94CCಯಲ್ಲಿ ಅರ್ಜಿ ಬಂದಿದೆ.
101. ಒಟ್ಟು ಬಂದದ್ದು ಅರ್ಜಿ 2018ರವರೆಗೆ 210. ಸಿ 3101. ಸ್ವೀಕೃತ ಅರ್ಜಿಗಳು 16210. 94 ಸಿ ಯಲ್ಲಿ ಸ್ವೀಕೃತ ಅರ್ಜಿಗಳು 94 ಸಿಸಿ ಯಲ್ಲಿ 3101. 94 ಸಿಸಿ ಯಲ್ಲಿ 8411 ಅರ್ಜಿಗಳು ಇತ್ಯರ್ಥ ಆಗಿದೆ. ಸಿ ಯಲ್ಲಿ 411 ಇತ್ಯರ್ಥ ಆಗಿದೆ. 94 ಸಿಸಿ ಯಲ್ಲಿ 1534 ಆಗಿದೆ. ತಹಸೀಲ್ದಾರ್ ಕೊಟ್ಟಂತ ರಿಪೋರ್ಟ್ ಇದ್ದು 6959 ರಿಜೆಕ್ಟ್ ಆಗಿದೆ. ಸಿ ಯಲ್ಲಿ 1426 ತಿರಸ್ಕೃತ ಆಗಿದೆ. ರಿಜೆಕ್ಟ್ ಅಂದ್ರೆ ತಿರಸ್ಕೃತ. ಬಾಕಿ ಅರ್ಜಿಗಳ ಸಂಖ್ಯೆ 96/2025 ಕಳೆದ ಇದಕ್ಕೆ 840 ಇದ್ದದ್ದು. ಯಾರಿಗೆ 840 ಕೊಡ್ಲಿಕ್ಕೆ ಉಳಿದದ್ದು? ಯಾರಿಗೆ ಕೊಡ್ಲಿಕ್ಕೆ ಉಳಿದದ್ದು? ಈಗಿರುವ ಶಾಸಕರಿಗೆ ಕಳೆದ 1 ವರ್ಷದಿಂದ. ಈ 8411ರಲ್ಲಿ ನಾವು ಕೊಟ್ಟದ್ದು 4440 ಬಿಜೆಪಿ ಸರ್ಕಾರ ಇರುವಾಗ. ಬಾಕಿ ಕೊಟ್ಟದ್ದು ಶಕುಂತಲಾ ಶೆಟ್ಟರು ಮತ್ತು ಈಗಿನ ಶಾಸಕರು ಕೊಟ್ಟಿರಬಹುದು ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾವು ಕೊಟ್ಟದ್ದು 4440. ಇದು 94 ಸಿಯ ವರದಿ ತಹಸೀಲ್ದಾರ್ ಕೊಟ್ಟಂತ ರಿಪೋರ್ಟ್ ನಮ್ಮಲ್ಲಿ. ಇವರು 32,000 ಅರ್ಜಿ ಪೆಂಡಿಂಗ್ ಇಟ್ಟಿದ್ದಾರೆ ಈ ಶಾಸಕರು, ಆ ಕಮಿಟಿ ಅಂತ ಹೇಳಿದ್ರಲ್ಲ, ಕೊಡ್ಲಿ, ಅವರು ದಾಖಲೆ ಕೊಡ್ಲಿ 32,000 ಎಲ್ಲಿದ್ದು ಅಂತ ಹೇಳಿ. ಅದೇ ರೀತಿಯಲ್ಲಿ ಅಕ್ರಮ ಸಕ್ರಮದಲ್ಲಿ ನಾವು ಎಲ್ಲಿ ಕೊಟ್ಟಿದ್ದೇವೆ? ಎಸಿ ರೂಮ್ ಅಲ್ಲಿ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಯಾವುದು ಸ್ವಾಮಿ ಎಸಿ ರೂಮು? ನಗರಸಭೆಯಿಂದ 45 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಕಟ್ಟಿದ ಎಸಿ ರೂಮ? ನಾವು ಪುತ್ತೂರಿನ ಪುರಭವನದಲ್ಲಿ 1,000 ಜನರನ್ನು ಸೇರಿಸಿ ಕೊಟ್ಟಿದ್ದೇವೆ. ದಾಖಲೆ ಸಮೇತ ಇದೆ. ನಾನು ಯಾರ್ಯಾರಿಗೆ ಕೊಟ್ಟಿದೆ ಅಂತ ಹೇಳಿ. ನಾನು ಕಾಂಗ್ರೆಸ್ನವರಿಗೆ ಕೊಟ್ಟಿದೆ, ಜನತಾದಳದವರಿಗೆ ಕೊಟ್ಟಿದೆ, ಒಬ್ಬ ತಾಲೂಕ್ ಪಂಚಾಯತ್ ಸದಸ್ಯನಿಗೆ ಬಿಜೆಪಿಯವನಿಗೆ ಕೊಟ್ಟಿದೆ, ಕಾಂಗ್ರೆಸ್ ಅವನಿಗೆ ಹೇಳಲಿಲ್ಲ. ಇದು ರಾಜಧರ್ಮ ಅಲ್ಲ. ಒಬ್ಬ ಜನಪ್ರತಿನಿಧಿ ಹೇಳುವಂತದ್ದಲ್ಲ. ಸರ್ಕಾರದ ಸೊತ್ತನ್ನು ಕೊಡ್ಬೇಕಿದ್ರೆ ಅಲ್ಲಿ ಪಾರ್ಟಿ ಬರ್ತದ? ಜನಪ್ರತಿನಿಧಿ ಅಂತ ಬರ್ತದ? ಎಂತಹ ಹೊಲಸು ರಾಜಕಾರಣ ಇಲ್ಲಿ ಪುತ್ತೂರಿನಲ್ಲಿ ನಡೀತಾ ಇದೆ. ಇವರು ಇದ್ರಲ್ಲ, ನೀವೆಲ್ಲ ಇದ್ದೀರಲ್ಲ ಪತ್ರಕರ್ತರು, ಭ್ರಷ್ಟಾಚಾರ ಇದ್ರೆ ನನ್ನ ಹತ್ರ ಹೇಳಿ ಅಂತ ಹೇಳುವಂತ ರಿಪೋರ್ಟ್ ನನ್ನ ಹತ್ರ ಇದೆ. ಸರಿಯಾ? ಪೇಪರ್ ರಿಪೋರ್ಟ್ ಪ್ರತಿ ಸಭೆಯಲ್ಲಿ ಹೇಳಿದ ನನ್ನ ಹತ್ರ ಇದೆ. ಸರಿಯಾ? ಯಾರಾದರೂ ಸಾಗುವಳಿ ಚೀಟಿ ಕೊಡುವಾಗ, ಹಕ್ಕುಪತ್ರ ಕೊಡುವಾಗ ನನಗೆ ಓಟು ಕೊಡಿ ಅಂತ ನಾವು ಕೇಳಿದ್ದೇವ? ನನಗೆ ಓಟು ಕೊಡಿ ಅಂತೇಳಿ ಅಲ್ಲ. ನನ್ನ ಕಾಂಗ್ರೆಸ್, ನನ್ನ ಬಿಜೆಪಿ ಆಫೀಸಿಗೆ ಬನ್ನಿ ಅಂತ ನಾವು ಹೇಳಿದ್ದೇವ? ಅಲ್ಲ, ನಮ್ಮ ಅಕ್ರಮ ಸಕ್ರಮ ಸಮಿತಿಯ ಮೆಂಬರ್ ಅಲ್ಲಿ ಬಂದು ಮಾತಾಡಿ ಅಂತ ಹೇಳಿದ್ದೇವ? ಶಾಸಕರ ಕಚೇರಿಗೆ ನೀವು ಬನ್ನಿ ಅಂತ ಹೇಳಿದ್ದೇವ ನಾವು? ಯಾರಾದ್ರೂ ಒಬ್ಬರಾದ್ರೂ ಹೇಳಿ ನೋಡುವ. ಇಡೀ ನಾವು ಕೊಟ್ಟಂತ ಅಕ್ರಮ ಸಕ್ರಮ ಸಮಿತಿಯ ಆ ಒಂದು ಯಾರು ಫಲಾನುಭವಿಗಳಿದ್ದಾರ ಅವರ ಎಲ್ಲ ದಾಖಲೆ ನನ್ನ ಹತ್ರ ಇದೆ. ನಾನೀಗ ಅಂಕೆ ಸಂಖ್ಯೆ ಕೊಟ್ಟೆ ಅಲ್ಲ, 1940. ಆ 1940 ಯಾರು ಅಂತ ನನ್ನಲ್ಲಿದೆ. ನಾನು ಇಂಥವನಿಗೆ ಕೊಟ್ಟಿದ್ದೆ ಅಂತ ನಾನು ಹೇಳುದಿಲ್ಲ, ಅದು ನನ್ನ ಕರ್ತವ್ಯ. ಯಾವುದು? ಒಬ್ಬ ಜನಪ್ರತಿನಿಧಿ ಅದನ್ನು ಹೇಳಬಾರ್ದು. ಸರ್ಕಾರದ ಸೊತ್ತದು. ಇವತ್ತು ಪ್ರಚಾರಕ್ಕೋಸ್ಕರ ಒಬ್ಬ ನಾನು ಸುಭಾಗ ಅಂತ ಹೇಳಿ ಬಹುಶಃ ಒಬ್ಬ ಜನಪ್ರತಿನಿಧಿ ಈ ರೀತಿಯಾಗಿ ಹೇಳುವಂಥದ್ದು ಎಷ್ಟು ಸರಿ ಅಂತ ನಾನು ಹೇಳ್ತಾ ಇದ್ದೇನೆ. ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರಲ್ಲ, ಮೊನ್ನೆ ಒಬ್ಬರು ಕಾಂಗ್ರೆಸ್ ನಾಯಕರು ಹೇಳಿದ್ರು ಏನು ಅಂತ ಹೇಳಿ, ಇಲ್ಲಿ ಭ್ರಷ್ಟಾಚಾರ ಏನಾಗಿದೆ, ಭೂ ದಾಖಲೆಗಳ ಇಲಾಖೆ ADLR ಆಫೀಸಲ್ಲಿ ಏನಾಗ್ತಾ ಇದೆ, ಯಾರು ಹೇಳಿದ್ದದು? ಬಿಜೆಪಿಯ ನಾಯಕರಲ್ಲ.
ಒಬ್ಬ ಕಾಂಗ್ರೆಸ್ಸಿನ ಮಹಾನ್ ನಾಯಕ ಹೇಳಿದ್ದು ಬ್ರಹ್ಮಾಂಡ ಭ್ರಷ್ಟಾಚಾರ ಪುತ್ತೂರಿನಲ್ಲಿ ಇದೆ ಅಂತೇಳಿ. ಅದಕ್ಕೆ ಸಾಕ್ಷಿಯಾಗಿ ಲೋಕಾಯುಕ್ತ ಟ್ರ್ಯಾಪ್ ಆದಂತ ಒಬ್ಬ ತಹಸೀಲ್ದಾರ್ 3 ತಿಂಗಳು ತಪ್ಪಿಸಿ ಹೈಕೋರ್ಟ್ ಇಂದ ಜಾಮೀನು ಪಡ್ಕೊಂಡು ಮತ್ತೆ ಪುತ್ತೂರು ತಾಲೂಕಾ ಆಫೀಸಲ್ಲಿ ನಿಯುಕ್ತಿ ಆಗ್ತಾರಲ್ಲ, ಇದೇ ಅದಕ್ಕೆ ಸಾಕ್ಷಿ. ಯಾರೋ ಕಾಂಗ್ರೆಸ್ ನಾಯಕ ಹೇಳಿದ್ದಕ್ಕೆ ಇದು ಸಾಕ್ಷಿ. ಭ್ರಷ್ಟಾಚಾರ ಎಲ್ಲಿ ತನಕ ಇದೆ ಅಂತ ಹೇಳುವುದಕ್ಕೆ ಪುತ್ತೂರಿನ ತಹಸೀಲ್ದಾರೇ ಸಾಕ್ಷಿ. ಅದಕ್ಕೆ ಪೂರಕವಾಗಿ ಆ ಸ್ವಾಮಿ ನಿಷ್ಠೆಯನ್ನು ಮೆರೆಯಲಿಕ್ಕೆ ಆ ತಹಸೀಲ್ದಾರ್ ಹೇಳ್ತಾರೆ, ಇಂತಹ ಶಾಸಕರನ್ನು ನಾನು ನೋಡ್ಲೇ ಇಲ್ಲ ಅಂತೇಳಿ. ಎಲ್ಲಿ ಹೇಳುದು? ಅಕ್ರಮ ಸಕ್ರಮ ಸಿಟ್ಟಿಂಗ್ ಅಲ್ಲಿ. ಭ್ರಷ್ಟಾಚಾರ ಬಹುಶಃ ಪುತ್ತೂರಿನ ಕಾಂಗ್ರೆಸ್ ಕಚೇರಿಯಿಂದ ಇವತ್ತು ಆರಂಭ ಆಗಿದೆ. ನಾನು ಹೇಳುವುದಲ್ಲ, ಕಾಂಗ್ರೆಸ್ನವರು ಹೇಳೋದು. ಇಂತಹ ಭ್ರಷ್ಟಾಚಾರವನ್ನು ಇಟ್ಟುಕೊಂಡು ಇವರು ಮಾತಾಡ್ತಾರಲ್ಲ, ಯಾವ ಮುಖದಲ್ಲಿ ಮಾತಾಡ್ತಾರೆ ಇವರು? ಇವತ್ತು ನಾನು ಹೇಳುವಂತದ್ದು, ಪುತ್ತೂರಿನ ಶಾಸಕರು ಆ 45 ಜನರನ್ನು ಯಾರು ಅಂತೇಳಿ ಬಹಿರಂಗಪಡಿಸಿ ಅವರು ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ, ಇಲ್ಲ ಅವರನ್ನು ಒಂದು ಕಡೆ ಸೇರಿಸಿ ನಮ್ಮನ್ನು ಕರೆಯಿರಿ, ನಾವು ಅಲ್ಲಿಗೆ ಬರ್ತೇವೆ. ಮತ್ತೆ ಆ ಮಾಜಿ ಶಾಸಕ ಯಾರು ಅಂತ ಹೇಳ್ಬೇಕು. ಪುತ್ತೂರಿನಲ್ಲಿ ಡಿ ವಿ ಸದಾನಂದ ಗೌಡರು, ವಿನಯಕುಮಾರ್ ಸೊರಕೆ ಅವರು ಅಕ್ರಮ ಸಕ್ರಮ ಸಮಿತಿಯನ್ನು ಮಾಡಿದ್ದಾರೆ, ಶಕುಂತಲ ಶೆಟ್ಟರು ಮಾಡಿದ್ದಾರೆ, ಮಲ್ಲಿಕ ಪ್ರಸಾದ್ ಮಾಡಿದ್ದಾರೆ, ಸಂಜೀವ್ ಮಠಂದವರು ಮಾಡಿದ್ದಾರೆ. ಸ್ಪಷ್ಟವಾಗಿ ಹೇಳಿ, ನಮ್ದು ಏನು ಮುಲಾಜಿಲ್ಲ. ಇವತ್ತು ಯಾರದೋ ಮೇಲೆ ಗೂಬೆ ಕೂರಿಸಿ ನಾನೊಬ್ಬ ಮಹಾ ಬುದ್ಧಿವಂತ, ನಾನೊಬ್ಬ ಮಹಾ ಏನು ಸಾಧಕ ಅಂತ ಹೇಳುವಂತ ಕೆಲಸವನ್ನು ಕೈ ಬಿಟ್ಟು ಜನರ ಕೆಲಸ ಮಾಡಿ ಅಂತ ಹೇಳುವಂಥದ್ದು. ನಾನೇನು ಮಾಡಿದ್ದೇನೆ ಅಂತ ಹೇಳಿ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡಬೇಡಿ. ನನಗೆ ಕೆಲಸ ಮಾಡ್ಲಿಕ್ಕೆ ಆಗದಾಗ ನಾನೇನ್ ಮಾಡ್ತೇನೆ, ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವ ಕೆಲಸವನ್ನು ಮಾಡ್ತೇನೆ. ಅದು ಮಾಡೋದು ಬೇಡ ನೀವು. ಇವತ್ತು ಇಡೀ ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ನೋಡಿಕೊಳ್ಳಿ ಅವರು. ಅದೇ ರೀತಿಯಲ್ಲಿ 94C ಅದ್ದು ಉಲ್ಲೇಖ ಮಾಡಿದ್ರು. ಎಲ್ಲಿದ್ದು? ಹುಣಚದ್ದು. ಒಬ್ಬ VA, ಒಬ್ಬ RI, ಒಬ್ಬ ತಹಸೀಲ್ದಾರ್ ಇವರಿಗೆ ಕೊಡ್ಬೋದು ಅಂತೇಳಿ ಶಿಫಾರಸು ಮಾಡಿ, ತಹಸೀಲ್ದಾರ್ ಅವರಿಗೆ ಹಕ್ಕುಪತ್ರವನ್ನು ಬರೆದಿಟ್ಟು, ತಹಸೀಲ್ದಾರ್ ಅವರಿಂದ ದುಡ್ಡು ಕಟ್ಟಿಸಿಕೊಂಡು ಅವರಿಗೆ ಹಕ್ಕುಪತ್ರ ಇಟ್ಟು ಇದನ್ನು ಜನಪ್ರತಿನಿಧಿಗಳ ಮುಖಾಂತರ ಕೊಡಬೇಕು ಅಂತೇಳಿ ಅವರು ಶಾಸಕರ ಅಲ್ಲಿ ಮಾತಾಡಿ ಒಂದು ನೋಟಿಸ್ ಕೊಡ್ತಾರೆ. ಯಾರಿಗೆ? ಫಲಾನುಭವಿಗಳಿಗೆ. ಈ ಶಾಸಕರಲ್ಲಿ ಹೇಳಿ ನೋಟಿಸ್ ಕೊಟ್ಟದ್ದು. ನಿನ್ನೆ ಅವರಿಗೆ ಕೊಡ್ಬೇಕಿತ್ತು. ಶಾಸಕರು ನಿನ್ನೆ ಮಾಡಲಿಲ್ಲ, ಮುಂದೂಡಲಾಗಿದೆ ಅಂತೇಳಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಪೆರ್ನೆಯಲ್ಲಿ. ಅವರು ಇವತ್ತು ಮತ್ತೆ ಅಲ್ಲಿ ಕೂತುಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಇದು ಪುತ್ತೂರಿನಲ್ಲಿ ಒಂದು ದಲಿತ ಸಮುದಾಯವನ್ನು ಒಬ್ಬ ಕಾಂಗ್ರೆಸ್ ನೋಡಿಕೊಳ್ಳುವಂತ ಒಂದು ವ್ಯವಸ್ಥೆ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಪರಿಶಿಷ್ಟ ಪಂಗಡದ ಬಂಧುಗಳು ಇವತ್ತು ಸರ್ಕಾರಿ ಜಾಗೆಯಲ್ಲಿ ಕೂತಾಗ ಅವರಿಗೆ ಹಕ್ಕುಪತ್ರ ಸಿಗುವುದಿಲ್ಲ. ಯಾವ ರೀತಿಯ ವ್ಯವಸ್ಥೆ ಇಲ್ಲಿ ಇದೆ ಅಂತೇಳಿ ಮತ್ತೆ ಹೇಳ್ತಾರಲ್ಲ, ಬನ್ನಿ ಎಲ್ರಿಗೂ ಹಕ್ಕುಪತ್ರ ಕೊಡ್ತೇನೆ, ಸಾಗುವಳಿ ಚೀಟಿ ಕೊಡ್ತೇನೆ. ಏನು ಸ್ವಾಮಿ, ಕಿಸೆಯಿಂದ ಕೊಡೋದ ಯಾರಾದ್ರು? ಅದಕ್ಕೆ ಫಾರ್ಮಾಲಿಟಿ ಇಲ್ವಾ? ಕ್ರಮ ಇಲ್ವಾ? ಅವು ಅರ್ಜಿ ಕೊಡ್ಬೇಡ್ವಾ? ಅರ್ಜಿ ಕೊಡ್ಬೇಕಿದ್ರೆ ಅದಕ್ಕೆ ಸಮಯ ನಿಗದಿ ಮಾಡುವುದಿಲ್ವಾ? ಸರಿಯಾ? ಇವತ್ತು ಇಲ್ಲಿ ಒಟ್ಟು ಪುತ್ತೂರಿನಲ್ಲಿ ಮತ್ತೊಬ್ಬರ ಮೇಲೆ ಅಪಪ್ರಚಾರ ಮಾಡಿ ಬಹುಶಃ ಇವತ್ತು ತನ್ನ ಏನು ಆ ಒಂದು ಭ್ರಷ್ಟಾಚಾರವನ್ನು ಇವತ್ತು ಮರೆಮಾಚುವಂತ ಕೆಲಸ ಪುತ್ತೂರಿನಲ್ಲಿ ಆಗ್ತಾ ಇದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಮುಂದಿನ ದಿನಗಳಲ್ಲಿ ಬಹುಶಃ ಅವರು ಇಂತಹ ಚಾಲಿಯನ್ನು ಬಿಟ್ಟು ಕೆಲಸ ಮಾಡಿದರೆ ಪುತ್ತೂರಿನ ಜನತೆ ಅವರಿಗೆ ಏನು ಸಾಬಾಸಿ ಇರಬಹುದು ಹೊರತು, ಇಲ್ಲದ್ರೆ ಅವರಿಗೆ ಚೀಮಾರಿ ಹಾಕುವುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿ ನನಗೆ ಸಂದರ್ಭ ಇಚ್ಛೆ. ಅವರ 45 ಜನರನ್ನು ನನ್ನ ಮುಂದೆ ಹೇಳಿ, ಇಲ್ಲ ಅವರು ಹೇಳಿದಂತ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಬರಲಿ. ಆ 2 ಲಕ್ಷ ಕೊಟ್ಟಿದ್ದೇವೆ ಅಂತ ಹೇಳ್ತಾರಲ್ಲ, 45 ಜನರನ್ನು ಕರ್ಕೊಂಡು ಬರಲಿ. ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ? ಚೆಕ್ ಅಲ್ಲಿ ಕೊಟ್ಟಿದಾರ, ಕ್ಯಾಶ್ ಅಲ್ಲಿ ಕೊಟ್ಟಿದಾರ, ಗೂಗಲ್ ಪೇ ಅಲ್ಲಿ ಕೊಟ್ಟಿದಾರ, ಯಾರ ಕೈಯಲ್ಲಿ ಕೊಟ್ಟಿದ್ದಾರೆ? ಅಲ್ಲ, ಮಧ್ಯವರ್ತಿಗಳು ಹೇಳಿ. ಸಂಜೀವ್ ಮಠಂದೂರಿ ಆಗಿದ್ರೆ
ಇದನ್ನು ಹಿಂದೊಮ್ಮೆ ಹಾಕಿದ್ರು, ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. ಇದನ್ನು ನಮ್ಮ ದಯಾನಂದ ಶೆಟ್ಟರು, ನಮ್ಮ ಮಂಡಲಾಧ್ಯಕ್ಷರು ಪ್ರೆಸ್ ಮಾಡಿ ಹೇಳಿದ್ರು, ನೀವು ಬನ್ನಿ, ಯಾವ ದೇವಸ್ಥಾನವ ಯಾವ ಜಾಗ ಅಂತ ಬನ್ನಿ ಅಂತ ಹೇಳಿ. ಏನು ಮಾಡಿದ್ರು? ಪಲಾಯನ ಮಾಡಿದ್ರು. ಇದು ಅವರು ಶುರು ಹೇಳುವುದಲ್ಲ, ಕಳೆದ 3 ವರ್ಷದಿಂದ ಇದನ್ನೇ ಹೇಳ್ತಾ ಇದ್ದಾರೆ. ಅಕ್ರಮ ಸಕ್ರಮ ಹಾಕಬೇಕಿದ್ರೆ ಇದನ್ನೇ ಮೊದಲು ಹೇಳುದು. ಸರಿಯಾ? ಇದು ಶುರು ಹೇಳಿದ್ದಲ್ಲ ಸುಧಾಕರ್ರೆ, ಹಿಂದಿದ್ದು ನೀವು ಮರೆತು ಬಿಟ್ಟಿದ್ದೀರಿ. ದಯಾನಂದರು ಹೇಳಿದ್ದನ್ನು ಮರೆತು ಬಿಟ್ಟಿದ್ದೀರಿ, ಅವರು ಹೇಳಿದ್ದನ್ನು ಮರೆತು ಬಿಟ್ಟಿದ್ದೀರಿ. ನೋಡಿ, ನಾವು ನ್ಯಾಯಯುತವಾಗಿ ಅವರಿಗೆ ಸಿಗಬೇಕು ಅಂತೇಳಿ ನಾವು ಎಲ್ಲರದ್ದು ಯಾರ್ಯಾರದು ಅಪ್ಲಿಕೇಶನ್ ಅಂತ 50, 53, 57ರಲ್ಲಿ ತಹಸೀಲ್ದಾರ್ ಶಿಫಾರಸು ಮಾಡಿದಾರೋ ಅದನ್ನು ಎಲ್ಲ ಮಂಜೂರು ಮಾಡುವಂತ ಕೆಲಸವನ್ನು ಮಾಡಿದೆ. ಕಣ್ಣು ಮುಚ್ಚಿ ಮಂಜೂರು ಮಾಡುವಂತ ಕೆಲಸ. ಅಲ್ಲಿ ಮುಸ್ಲಿಂ, ಹಿಂದೂ, ಕಾಂಗ್ರೆಸ್, ಬಿಜೆಪಿ ದಳ ಅಂತ ನೋಡ್ಲಿಲ್ಲ. ಅರ್ಥ ಆಯ್ತಾ? ನಾನು ಹೇಳಿಕೆ ಕೊಟ್ಟದ್ದು ಪ್ರೆಸ್ ಅಲ್ಲಿ ಕೂಡ ಇದೆ, ಸುದ್ದಿ ಪೇಪರ್ ಇದು, ನನ್ನ ಕಟ್ಟಿಂಗ್ ಇದೆ. ಇವತ್ತು ಆ ಸುದ್ದಿ ಪೇಪರ್ನವರು ಕೂಡ ಸ್ವಲ್ಪ ಲಂಚ ಭ್ರಷ್ಟಾಚಾರಕ್ಕೆ ಒಂದು ಕಾಲಮ್ ಇಟ್ಟಿದ್ರು, ಅದು ಮಾಯ ಆಗಿದೆ ಇವತ್ತು. ಯಾಕಂತ ಗೊತ್ತಿಲ್ಲ ನನಗೆ. ಅಲ್ಲ, ಯಾಕಂತ ಗೊತ್ತಿಲ್ಲ ನನಗೆ. ಇಲ್ಲಿ ಇಂಥ ಭ್ರಷ್ಟಾಚಾರ ಆಗ್ತಾ ಇರ್ಬೇಕಿದ್ರೆ ಬಹುಶಃ ಅಲ್ಲ, ನಾವಿರುವಾಗ ಒಂದು ಕಾಲಮ್ ಇತ್ತು ಅದಕ್ಕೆ, ಯಾವುದು ಲಂಚ ಭ್ರಷ್ಟಾಚಾರ ಅಂತ ಹೇಳಿ. ಸ್ವಾಮಿ, ನಾನೊಬ್ಬ ಮಾಜಿ ಶಾಸಕನಾಗಿ ಹೇಳುವಂಥದ್ದು, ಕಾನೂನಿನ ಚೌಕಟ್ಟಲ್ಲಿ ಹೇಳ್ತಾ ಇದ್ದೇನೆ. ಲ್ಯಾಂಡ್ ರೆವಿನ್ಯೂ ಆಕ್ಟ್, ಲ್ಯಾಂಡ್ ರೆವಿನ್ಯೂ ರೂಲ್ಸ್ ಸ್ವಲ್ಪ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಾನು ಅದಕ್ಕೆ ಬೇಕಾಗಿ 94C ಕಾಯ್ದೆ ರಾಜ್ಯಪತ್ರ ಏನು ಅಂತ ತಂದಿದ್ದೇನೆ. ನೀವು ಕೇಳ್ತೀರಿ ಅಂತ ನನಗೆ ಗೊತ್ತು. ಅರ್ಥ ಆಯ್ತಾ? ಇದರಲ್ಲಿ ಏನಿದೆ ಅಂದ್ರೆ, ಒಬ್ಬ ಸರ್ಕಾರಿ ಭೂಮಿಯಲ್ಲಿ ಅನಧಿಕೃತವಾಗಿ 2012ಕ್ಕೆ ಮೊದಲು ಸರ್ಕಾರಿ ಭೂಮಿಯಲ್ಲಿ ಕೂತಿದ್ರೆ, ಅವನಿಗೆ ಬೇರೆ ಯಾವುದೇ ಜಾಗ ಇಲ್ಲದೆ ಇದ್ರೆ ಅದನ್ನು ಅವರಿಗೆ ಗರಿಷ್ಠ 9 ಸೆನ್ಸ್ ತನಕ ಗ್ರಾಮಾಂತರದಲ್ಲಿ, ಬಫರ್ ಝೋನ್ ಅಲ್ಲಿ 2.25 ಸೆನ್ಸು, ನಗರದ ಒಳಗೆ 1.25 ಸೆನ್ಸ್ ಕೊಡಬಹುದು ಅಂತೇಳಿ ಕರ್ನಾಟಕ ರಾಜ್ಯಪತ್ರದ ಗೆಜೆಟ್ ಅಲ್ಲಿ ನೋಟಿಫಿಕೇಶನ್ ಮಾಡಿದ್ದಾರೆ. ಅದನ್ನು ಯಾರು ತೀರ್ಮಾನ ಮಾಡೋದು? ಶಾಸಕರಲ್ಲ, ಕಂದಾಯ ಇಲಾಖೆಯ ಗ್ರಾಮ ಕರಣಿಕರು, ಈಗಿನ ಗ್ರಾಮ ಆಡಳಿತಾಧಿಕಾರಿ. ಅಲ್ಲಿ ಆ ವ್ಯಕ್ತಿ ಸರ್ಕಾರಿ ಭೂಮಿಯಲ್ಲಿ ಕೂತಿದ್ದಾನೋ, ಅವನಿಗೆ ಪಂಚಾಯತ್ ನೀರು ಕೊಟ್ಟಿದ್ದ, ಕರೆಂಟ್ ಕೊಟ್ಟಿದ್ದ, ಅವನಿಗೆ ಬೇರೆ ಜಾಗ ಇಲ್ಲವ ಅಂತೇಳಿ ಪರಿಶೀಲಿಸಿ, ಅವರು ಆ ಪರಿಶೀಲನೆ ರಿಪೋರ್ಟ್ ಮಾಡಿ ಅದನ್ನು ಕಂದಾಯ ನಿರೀಕ್ಷಕರು ಸರ್ಟಿಫೈ ಮಾಡಿ, ತಹಸೀಲ್ದಾರ್ ಅದನ್ನು ಪರಿಶೀಲನೆ ಮಾಡಿ ಹೌದು ಅಂತ ಆದ್ರೆ ಅವರಲ್ಲಿ ದುಡ್ಡು ಕಟ್ಟಿಸ್ತಾರೆ, ದಂಡನೆ ಶುಲ್ಕ, ಟಿಟಿ ಕಟ್ಟಿಸಿದ ಮೇಲೆ ಅವನಿಗೆ ಹಕ್ಕುಪತ್ರವನ್ನು ಕೊಡ್ಬೇಕು. ಹಕ್ಕುಪತ್ರವನ್ನು ಕೊಡ್ಬೇಕಿದ್ರೆ 2016ರಲ್ಲಿ ಸರ್ಕಾರ ಒಂದು ನಿಯಮಾವಳಿ ಮಾಡಿದೆ, ಸ್ಥಳೀಯ ಜನಪ್ರತಿನಿಧಿ ಅಂತ ಇದೆ. ಸ್ಥಳೀಯ ಶಾಸಕರು ಇರ್ಬೋದು, ಸ್ಥಳೀಯ ಪಂಚಾಯತ್ ಅಧ್ಯಕ್ಷರು, ಇವರ ಸಮ್ಮುಖದಲ್ಲಿ ಕೊಡ್ಬೇಕು ಅಂತ ಇರುವಂತದ್ದು. ಸಂಜೀವ್ ಮಠಂದೂರು ಶಾಸಕನಾಗಿರುವಾಗಲೂ ಎಲ್ಲಿ ಇರಲಿಲ್ಲ, ಶಕುಂತಲಾ ಶೆಟ್ಟರು ಕೊಡಿಸಲಿಲ್ವಾ? ಆರ್ಯಪ್ಪನ ಒಬ್ಬ ಮಹಿಳೆಗೆ ಸಂಜೀವ್ ಮಠಂದ್ರು ಕೊಟ್ಟದ್ದಲ್ಲ, ನೆನಪುಂಟ ನಿಮ್ಗೆ? ಎಲ್ಲಿ ಕೊಟ್ಟದ್ದು? ನಮ್ಮ ಆಡಳಿತ ಸೌಧದಲ್ಲಿ, ಮಿನಿ ವಿಧಾನಸೌಧದಲ್ಲಿ. ಇದು ಕಾನೂನು ನಿಯಮ. MLA ಪಾತ್ರ ಏನು? ಹಕ್ಕುಪತ್ರ ಕೊಡುವಂತದ್ದು, ತಹಸೀಲ್ದಾರ್ ಕೊಟ್ಟದನ್ನು ಕೊಡುದು. ಒಂದು ಹೈಕೋರ್ಟ್ ಅಲ್ಲಿ ರಿಟ್ ಅಪೀಲ್ ಉಂಟು, ಲೋಕಾಯುಕ್ತಕ್ಕೆ ಅವರು ಕಂಪ್ಲೇಂಟ್ ಮಾಡಿದ್ದಾರೆ, AC ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಆದ್ರೆ ಅದನ್ನು ತಡೆ ಹಿಡಿಯುವ ಕೆಲಸ ತಹಸೀಲ್ದಾರ್ ಮಾಡಬೇಕು, MLA ಮಾಡುವುದಲ್ಲ. ಸರಿಯಾ? ಅಂತ ಕಂಪ್ಲೇಂಟ್ಗಳು ಇದ್ರೆ ತಹಸೀಲ್ದಾರ್ ಅವನಿಗೆ ಹಕ್ಕುಪತ್ರ ಬರೀಲಿಕ್ಕೆ ಆಗುವುದಿಲ್ಲ, ಅವನಲ್ಲಿ TT ದಂಡನೆ ಶುಲ್ಕ ತಗೊಳ್ಳಿಕ್ಕೆ ಆಗುವುದಿಲ್ಲ. ಯಾವ ರೀತಿಯಾಗಿ? ಹಾಗಾದ್ರೆ ತಹಸೀಲ್ದಾರ್ ಹಕ್ಕುಪತ್ರ ಕೊಡುವ ತನಕ, ಬರೆಯುವ ತನಕ ಈ ಕಂಪ್ಲೇಂಟ್ಗಳು ಎಲ್ಲಿ ಇತ್ತು ಮಾರ್ರೆ? ಯಾಕೆ ತಹಸೀಲ್ದಾರಿಗೆ ಕೊಡ್ಲಿಲ್ಲ? ಕಟ್ಟಿಸಿದ್ದಾರೆ. ತಹಸೀಲ್ದಾರ್ ಸಾಗುವಳಿ ಚೀಟು ಬರೆದು ಇಟ್ಟಿದ್ದಾರೆ, ನಮ್ಗೆ ತೋರಿಸಿದ್ದಾರೆ. ಅಲ್ಲ, ಸಾಗುವಳಿ ಚೀಟಿ ಅಲ್ಲ, ಸಾರಿ, ಹಕ್ಕುಪತ್ರ. ಅದಕ್ಕೆ ಅವರಿಗೆ ನೋಟಿಸ್ ಮಾಡಿದ್ದಾರೆ, ನೀವು ಇಂಥ ದಿನ ಶಾಸಕರ ಕೈಯಿಂದ ಪಡ್ಕೊಳ್ಳಿ ಅಂತೇಳಿ. ಸಂಜೀವ್ ಮಠಂದು ನಾನು ಹೇಳಿದೆ 840 ಇನ್ನೂ ಕೂಡ ಇದೆ ಅಂತ. ಮೊನ್ನೆ ನಮಗೆ ತಹಸೀಲ್ದಾರ್ ಕೊಟ್ಟದ್ರಲ್ಲಿ, ಯಾವಾಗ? 2025
ಜೂನಲ್ಲಿ ಕೊಟ್ಟದರಲ್ಲಿ 100ಕ್ಕೆ 100 ಯಾವುದು ಆಗುದಿಲ್ಲ ಯಾವಾಗಲೂ. ಯಾರು ನಮ್ಮಲ್ಲಿಗೆ ಅದನ್ನು ಇಂಥದ್ದು ನಮಗೆ ಸಿಗ್ಲಿಲ್ಲ ಅಂತೇಳಿ ಹೇಳಿದಾಗ ನಾನು ನಿಂದು ಹಕ್ಕುಪತ್ರ ಅಲ್ಲ, ನಿನಗೆ ಸಾಗುವಳಿ ಚೀಟಿ ಆಗಿದ ಇಲ್ವೋ, ನೀನು ಅರ್ಜಿ ಕೊಟ್ಟಿನ ಅಂತ ನಾನು ಪುತ್ತೂರು ವಿಧಾನಸಭಾ ಕ್ಷೇತ್ರದ 2,10,000 ಜನರನ್ನು ನಾನು ಕೇಳಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಅವರು ಹೇಳ್ತಾರೆ, ನಾನು ಕೇಳಿದೆ ನೀವು ಎಷ್ಟು ಜನ ನನ್ನ ಹತ್ರ ಬಂದಿದ್ದೀರಿ ಅಂತ. ಸರ್, ನಿಮ್ಮಲ್ಲಿಗೆ ನಾವು ಬರಲೇ ಇಲ್ಲ ಅಂತ ಹೇಳಿದ್ವಿ. ಅರ್ಥ ಆಯ್ತಾ? ಯಾಕಂದ್ರೆ 94Cಗೆ 2ನೇ ಅವಧಿ ನಾನು ಉಲ್ಲೇಖ ಮಾಡಿದಲ್ಲ, 18ಕ್ಕೆ 4/2/18ಕ್ಕೆ ಅದು ಎಕ್ಸ್ಟೆಂಡ್ ಮಾಡಿದ ಇದಲ್ಲೇ ಅರ್ಜಿ ಕೊಟ್ಟಿದ್ದಾರೆ ಅವರು. ಆ ಹೊಸ ಅರ್ಜಿಗಳು ಹಾಗೆ ಇತ್ತು, ನಮ್ಮಲ್ಲಿ ಅಕ್ರಮ ಸಕ್ರಮದಲ್ಲಿ ಇತ್ತು, ಇದರಲ್ಲಿತ್ತು. ನಾವು ಹಳೆ ಅರ್ಜಿಗಳನ್ನು ವಿಲೇ ಮಾಡ್ತಾ ಇದ್ದೆವು, ಕ್ಲಿಯರ್ ಮಾಡ್ತಾ ಇದ್ದೆವು. ಅರ್ಥ ಆಯ್ತಾ? ಪೆಂಡಿಂಗ್ ಆಗಿದೆ, ಇನ್ನು ಕೂಡ ಪೆಂಡಿಂಗ್ ಉಂಟು. ನೋಡಿ, ಅವರು ದುಡ್ಡು ಕಟ್ಟಿ 2-3 ದಿವಸದಲ್ಲಿ ತಹಸೀಲ್ದಾರ್ ಹೇಳಿದ್ದಾರೆ, ನೀವು ಬನ್ನಿ, ನಿಮಗೆ ಹಕ್ಕುಪತ್ರ ಕೊಡ್ತೇನೆ ಅಂತ ಹೇಳಿ. ತಹಸೀಲ್ದಾರ್ ಹಕ್ಕುಪತ್ರ ಕೊಡ್ಬೇಕಿದ್ರೆ ನೀವು ಶಾಸಕರಲ್ಲಿಗೆ ಹೋಗಿ ಶಾಸಕರಲ್ಲಿ ಮಾತಾಡಿದ ನಂತರ ಹಕ್ಕುಪತ್ರ ಕೊಡುವ ಅಂತ ಹೇಳಿದಕ್ಕೆ ಅವರು ಪ್ರತಿಭಟನೆ ಮಾಡಿದ್ದು. ನೀವು ಅದನ್ನು ಡೈವರ್ಟ್ ಮಾಡೋದು ಬೇಡ. ನಮ್ಮಲ್ಲಿ ಕ್ಲಿಯರ್ ಇದೆ, ಅಲ್ಲಿ ಡೇಟ್ ಇದೆ. ನಾವು ಸುಳ್ಳು ಹೇಳುದಿಲ್ಲ, ನಮಗೆ ಸುಳ್ಳು ಹೇಳಿ ಮತ್ತೆ ರಾಜಕೀಯದಲ್ಲಿ ಓಟು ಗಿಟ್ಟಿಸುವಂತ ಏನು ಇದಿಲ್ಲ. ಅರ್ಥ ಆಯ್ತಾ? ನಾವು ಓಟನ್ನು ಕೂಡ ಕೇಳಲಿಲ್ಲ, ಇನ್ನು ಮುಂದೆ ಕೂಡ ಇಂತಹ ಸಂದರ್ಭದಲ್ಲಿ ಆ ನೀಚ ರಾಜ್ಯಕ್ಕೆ ನಾವು ಮಾಡುವುದಿಲ್ಲ. ನೋಡಿ, ಅದು ನಾವು ಮಾಡಿದ್ದಲ್ಲ, ಅಂಬೇಡ್ಕರ್ ತತ್ವ ರಕ್ಷಣಾ ಸಮಿತಿಯವರು ಮಾಡಿದ್ದು, ಅವರದರಲ್ಲಿ ಹೋರಾಟ ಮಾಡಿದ್ದು. ನಾವು ಅವರಿಗೆ ಬೆಂಬಲ ನೀಡಿದ್ದು. ನೀವು ದಲಿತ ಕುಟುಂಬ, ನಿಮ್ಮ ಭಾರತೀಯ ಜನತಾ ಪಾರ್ಟಿ ಒಟ್ಟಿಗಿದೆ ಅಂತೇಳಿ ನಾವು ಅವರಿಗೆ ಸಪೋರ್ಟ್ ಮಾಡಿದ್ದು. ನಮಗೇನಂತದ್ದು ಬರಲಿಲ್ಲ. ನಾವು ಆ 3 ಜನ ಮಹಿಳೆಯರ ಪರವಾಗಿ ಅಲ್ಲಿಯ ನಮ್ಮ ಕಾರ್ಯಕರ್ತರು ಹೇಳಿದ್ರು, ಕುಂಚದವರು, ನೋಡಿ ಹೀಗೀಗ ಅನ್ಯಾಯ ಆಗ್ತಾ ಉಂಟು ಅವರಿಗೆ, ನಾವು ಅವರೊಟ್ಟಿಗೆ ನಿಲ್ಲಬೇಕು ಅಂತ ಹೇಳಿದಕ್ಕೆ ನಾವು ಹೋದ್ವು. ತಹಸೀಲ್ದಾರ್ 2012ರ ನಂತರದವರಿಗೆ ಅದನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ನಾನು ಸಂಸದಿದ್ರೆ 2012ರ ನಂತರದವರೆಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ಆಗುದಿಲ್ಲ. ಆದ್ರೆ 2012ಕ್ಕೆ ಮುಂಚೆ ಇರ್ಬೇಕಲ್ಲ ಅವರು. ಸ್ವಾಮಿ, ಅದು ಯಾರು ಹೇಳ್ಬೇಕು? ತಹಸೀಲ್ದಾರ್ ಹೇಳ್ಬೇಕು. ತಹಸೀಲ್ದಾರ್ ಹೇಳ್ಬೇಕಲ್ಲ. ತಹಸೀಲ್ದಾರ್ ಮೇಲೆ ಆಕ್ಷನ್ ತಗೊಳ್ಳಿ, ಅವ್ರನ್ನ ಸಸ್ಪೆಂಡ್ ಮಾಡ್ಲಿ. ನೀವು ಯಾಕೆ ಕಾನೂನು ಬಾಹಿರವಾಗಿ ಅವರಿಗೆ ಹಕ್ಕುಪತ್ರ ಕೊಟ್ಟಿದ್ದೀರಿ ಅಂತೇಳಿ, ಸರಿಯಾ? RI ಅನ್ನು ಮಾಡ್ಲಿ, VA ಅನ್ನು ಮಾಡ್ಲಿ. ಸುಮ್ಮನೆ ಹೀಗೆ ಬಾಯಿ ಮಾತಲ್ಲಿ ಆಗುದಿಲ್ಲ. ಅದೆಲ್ಲ ಕಾನೂನು ಇದೆ ಈ ದೇಶದಲ್ಲಿ, ಒಂದು ವ್ಯವಸ್ಥೆ ಇದೆ. ಸಂಜು ಮಠಂದ್ರೆ ಹೇಳಿದ್ದು ಆಗುದಿಲ್ಲ. ಈಗ ಶಾಸಕರ ಒಂದು ಕಾರ್ಯಕ್ರಮದಲ್ಲಿ ಹಿಂದೆ ಅವರು ಬಿಜೆಪಿಯಲ್ಲಿ ಇರುವಾಗ ಬಿಜೆಪಿಯ ಚಾಲವಿಲ್ಲದೆಲ್ಲ ಅವರು ಕೊಡ್ತಾ ಇದ್ರು ಅಂತ ಹೇಳಿದ್ದಾರೆ. ಅದನ್ನು ಹೇಳ್ತಾರೆ, ನಮ್ದು ಇದು ನಿಲ್ಲುವುದಿಲ್ಲ, ಮುಂದಿನ ದಿನ ಪಾರ್ಟಿಯ ಪ್ರಮುಖರದನ್ನು ಹೇಳ್ತಾರೆ ಏನು ಅಂತ ಅಲ್ಲ, ಅದನ್ನು ಮುಂದೆ ಹೇಳ್ತಾರೆ, ಗೊತ್ತಿದ್ದನ್ನು ಹೇಳ್ತಾರೆ, ಎಂತ ಎಂದರೆ ಹೇಳ್ತಾರೆ. ನಮಗೆ ಇನ್ನು 2 ವರ್ಷ ಬೇರೆ ಕೆಲಸ ಇಲ್ಲ, ಅಭಿವೃದ್ಧಿ ಮಾಡ್ಲಿಕ್ಕೆ ನಮಗೆ ಕೆಲಸ ಇಲ್ಲ. ನಾವೊಂದು ಪರಿಣಾಮಕಾರಿ ವಿರೋಧ ಪಾರ್ಟಿಯಾಗಿ ಏನು ಮಾಡ್ಬೇಕು ಅದನ್ನ ಈಗ ಮಾಡ್ತಾ ಇದ್ದೇವೆ ನಾವು. ನಮಗೆ ಯಾರಲ್ಲಿ ರಾಗ ದ್ವೇಷ ವೈಷಮ್ಯ ಇಲ್ಲ. ಅರ್ಥ ಆಯ್ತಾ? ನಾವು ವಿರೋಧ ಪಾರ್ಟಿಯಾಗಿ ಏನ್ ಮಾಡ್ಬೇಕು, ಒಂದು ಸರ್ಕಾರದ ಜನ ವಿರೋಧಿ ನೀತಿ ಏನುಂಟ ಅದನ್ನು ನಾವು ಖಂಡಿಸ್ತಾ ಇದ್ದೇವೆ, ಅದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ. ಇದರಲ್ಲಿ ಸ್ಪಷ್ಟತೆ ಇರಲಿ. ಇವತ್ತು ಏನು ಹೇಳುದಿಲ್ಲ ನಾನು ಒಂದೇ ಅಜೆಂಡಾ. ಮಾಜಿ ಶಾಸಕರ ಬಗ್ಗೆ ಅವರು 2 ಲಕ್ಷದ ಆರೋಪವನ್ನು ಹೊರಿಸಿದ್ದಾರೆ. ಇದನ್ನು ಸಾಬೀತುಪಡಿಸಲಿ. ಯಾವ ಮಾಜಿ ಶಾಸಕ, ಯಾರು 45 ಜನ ಅಂತೇಳಿ, ಅಷ್ಟೇ. ಮತ್ತೆ ಏನಿದ್ರು ಮತ್ತೆ ಮಾತಾಡ್ತೇನೆ. ಸರಿ, ನನ್ನನ್ನೇ ಹೇಳಿದ್ರೆ ಆ 45 ಜನರನ್ನು ಒಂದು ಕಡೆ ಕರ್ಕೊಂಡು ಬರಲಿ. ನಾವು 3 ಜನ ಇದ್ದೇವೆ, ಇನ್ನೊಬ್ರು ನಮ್ಮ ಬೆಂಗಳೂರಲ್ಲಿ ಇದ್ದಾರೆ, ಅಕ್ರಮ ಸಕ್ರಮ. ನಾವು ಬರ್ತೇವೆ. 45 ಜನ ಬರಲಿ, ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಬಹಿರಂಗ ಪಡಿಸಲಿ. ನಮಗೇನಿಲ್ಲ. ಮಾಜಿ ಶಾಸಕರು ಅಂತ ಬಹಿರಂಗ ಪಡಿಸಿದಾರಲ್ಲ, ಆ 45 ಜನರನ್ನು ಕೊಟ್ಟವರನ್ನು ಹೇಳಿ, ಇಲ್ಲ ಕರ್ಕೊಂಡು ಬರಲಿ. ಬೇಡ, ಅವರ ಮರ್ಯಾದೆಗೆ ಏನು ಗೌರವಕ್ಕೆ ಕಡಿಮೆ ಆಗ್ತದೆ. ಒಂದು ಕಡೆ ಅವರ ಅದೊಂದು ರೂಮಲ್ಲಿ ಕರ್ಕೊಂಡು ಬರಲಿ, ಎಲ್ಲಿಗಾದ್ರೂ. ಸರಿಯಾ? ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ.
ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.